ಹಾಯ್ ಸ್ನೇಹಿತರೆ, ಇದು ಭಾಗ 3, ಭಾಗ 1 ಮತ್ತೆ ಭಾಗ 2ನ ಯಾರಾದರೂ ನೋಡಿಲ್ಲ ಅಂದರೆ ಫಸ್ಟು ಅವೆರಡು ವಿಡಿಯೋಗಳು ನೋಡ್ಕೊಂಡು ಆಮೇಲೆ ಈ ವಿಡಿಯೋ ನೋಡಿ. ನಿಮಗೆ ಸ್ಟೋರಿ ಏನು ಅಂತ ಅರ್ಥ ಆಗುತ್ತೆ ಮತ್ತು ವಿಡಿಯೋನ ಇಷ್ಟ ಆಗುತ್ತೆ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಮದುವೆ ಆಗಿ ಇಷ್ಟು ವರ್ಷ ಆಯ್ತೆ, ಯಾವತ್ತು ನನ್ನ ಗಂಡ ನನ್ನ ಕೈ ಮಾಡಿದಿಲ್ಲ, ಯಾವತ್ತೊಂದು ಮಾತು ಅಂದರಲ್ಲ. ಅವಳ ಹಿಂದಾಗಿ ನನ್ನ ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟಲ್ಲಪ್ಪ ಬೀದಿಲಲ್ಲವ. ನಾನ್ ಹಾಳಾದ್ ನೋಡಿ ಸುಮ್ಮನಿದ್ರು ಆಗ್ತಿತ್ತು. ಅವಳೇ ನನ್ ದುಡ್ಡು ಕೇಳಿರ್ಲಿಲ್ಲ. ನಾನು ಅವಳ ಮಾತಿಗೆ ಮರಳಾಗಿ ಅಯ್ಯೋ ಪಾಪ ಅನ್ಕೊಂಡು ಅಳ್ಳಪ್ಪಿದ್ದೆ. ಮದುವೆ ಆಗಿಟ್ಟು ವರ್ಷ ಆಯ್ತೆ, ಯಾವತ್ತು ನನ್ನ ಜೊತೆ ಜಗಳ ಆಡ್ದನಲ್ಲ, ಯಾವತ್ತು ನನ್ನ ಕೈ ಮಾತು ಬಿಟ್ಟನಲ್ಲ. ಅಷ್ಟು ಚೆನ್ನಾಗಿ ನಾನು ನೋಡ್ಕೊಂತಿದ್ದೆ ನನ್ನ ಗಂಡ. ಅವಳ ಕಿತ್ತೋಳಿಂದಾಗಿ ನೆನ್ನೆ ದಿನದಿಂದ ನನ್ನ ಜೊತೆ ಮಾತಾಡ್ತಾ ಇಲ್ಲ, ಸರಿಯಾಗಿ ಊಟ ಮಾಡ್ತಾ ಇಲ್ಲ. ಅದು ಹೆಂಗ್ ತಂದು ಕಟ್ತೀಯ ಕಟ್ಟು ಅಂತವನೆ. ಎಲ್ಲಿಂದ ತಂದು ಕಟ್ಟ ನಾನು? ನನಗಿಂತ ಗತಿ ಬರುತ್ತೆ ಅಂತ ನಾನು ಕನಸು ಅನ್ಕೊಂಡಿರ್ಲಿಲ್ಲ. ಏನ ಪಾಪ ಕಷ್ಟದಲ್ಲಿದ್ದಾಳೆ, ಅಯ್ಯೋ ಪಾಪ ಅನ್ಕೊಂಡು ಸಹಾಯ ಮಾಡಿದ್ರೆ ಈ ದೊಡ್ಡರಂಗಜ್ಜಿಗೆ ದಡಿ ಹೋದ್ಲಪ್ಪ. ನೋಡ್ರಪ್ಪ ಎಂತೆಂತ ಜನಗಳು ಇರ್ತಾರೆ ಈ ಕಾಲದಲ್ಲಿ. ಈ ಕಾಲದಲ್ಲಿ ಯಾರಿಗೂ ಅಯ್ಯೋ ಪಾಪ ಅನ್ಬಾರ್ದು, ಸಹಾಯ ಮಾಡ್ಬಾರ್ದು ಅನ್ಸ್ಬಿಡ್ತಿಂತನೆಲ್ಲ ನೋಡಿವೆ. ಹುಷಾರಾಗಿರ್ಬೇಕು ಈ ಕಾಲದಲ್ಲಿ. ದೊಡ್ಡರಂಗಜ್ಜಿ ಯಾರು? ಗೌರಿ ಬಾರೆ. ಇದೇನ್ ದೊಡ್ಡರಂಗಜ್ಜಿ ಮಕ ಕಣ್ಣು ಎಲ್ಲ ಊದ್ಕೊಂಡೈತೆ, ಯಾಕಜ್ಜಿ? ಅದೇ ಅಂತದ ಹುಳ ಕಡ್ದೈತ್ ಕಣೆ, ಅದಕ್ಕೆ ಊದ್ಕೊಂಡೈತೆ. ಅಜ್ಜಿ ಯಾಕೆ ಸುಳ್ಳು ಹೇಳ್ತಿ ಅಜ್ಜಿ? ನಾಗಣ್ಣ ನನ್ನ ಹೆಸರು ಇಟ್ಕೊಂಡು ಹೊಡಿತಂತೆ. ಆ ಲಕ್ಷ್ಮಿಗೆ 2 ಲಕ್ಷ ರೂಪಾಯಿ ಚೀಟಿ ಎತ್ಕೊಟ್ಟಿದ್ಯಾ ಅಂತವ. ಹೋಗಿ ಹೋಗಿ ಅಂತ ಕಿತ್ತದೊಳಗೆ ಎತ್ಕೊಟ್ಟಿದ್ಯಲ್ಲಜ್ಜಿ, ನಿಂಗೆ ಗೊತ್ತಾಗ್ಲಿವನಜ್ಜಿ? ಜಾಸ್ತಿ ಏಟಾಗ್ತಾನಜ್ಜಿ, ಜಾಸ್ತಿ ಹೊಡಿತಾನಜ್ಜಿ. ಅಯ್ಯೋ ಏನಂತ ಹೇಳ ಬಾರೆ ನನ್ನ ಪರಿಸ್ಥಿತಿನ ಗೌರಿ. ಆ ಕಿತ್ತೋದ್ ನೋಡಿ ನಾಡ್ಕಾಡ್ಕೆ ಬಂದು ನಾತ್ರವ ಮಸ್ಲೆ ಕಣ್ಣೀರ್ ಹಾಕೊಂಡು ನನ್ನೇ ಮರುಳು ಮಾಡಿ 2 ಲಕ್ಷ ರೂಪಾಯಿ ಚೀಟಿ ಹಾಕ್ಸ್ಕೊಂಡು 2 ಲಕ್ಷ ರೂಪಾಯಿ ತಗೊಂಡು ಕಣ್ಣಿಗೆ ಕಾಣ್ದಂಗ ಹೋಯಳೆ. ಆ ವಿಚಾರ ನಮ್ಮ ಮನೆಯವ್ರಿಗೆ ಗೊತ್ತಾಗಿ ಇಟ್ಕೊಂಡು ನಾಯಿ ಹೊಡೆದ್ಬಿಟ್ರು ಕಣೆ ಬೀದಿರಲ್ಲವ. ಯಾವತ್ತು ನನ್ಗೆ ಒಂದ್ ಏಟು ಹೊಡೆದಾರಲ್ಲ, ನನ್ ಮೈ ಕೈ ಎಲ್ಲ ನೋವಾಯತೆ, ಎದಳಕ್ ಆಗ್ತಾ ಇಲ್ಲ, ಹಂಗ್ ಹೊಡೆದವ್ರೆ. ಇವಳು ಹಿಂಗ್ ನನಗೆ ದಡಿ ಹೋಗ್ತಾಳೆ ಅಂತ ಗೊತ್ತಿರಲಿಲ್ಲ ಕಣೆ. ಏನ ಪಾಪ ಕಷ್ಟ ಇದ್ದಾಳೆ, ಕಟ್ಕೊಂಡು ಹೋಗ್ತಾಳೆ ಅಂತ ಕೊಡಿಸ್ತೆ. ಈಗ ನೋಡ್ ನನ್ ಪರಿಸ್ಥಿತಿ ನೋಡು, ಯಾರಿಗೂ ಬೇಡ ನನ್ ಪರಿಸ್ಥಿತಿ. ಅಯ್ಯೋ ಅಲ್ಲ ಕಣಾಜಿ, ಅವಳ ಬಗ್ಗೆ ನಿಂಗೆ ಗೊತ್ತಿದ್ದ ಹೋಗಿ ಹೋಗಿ ಅವಳಿಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ಯಲ್ಲಜಿ. ಅಯ್ಯೋ ಯಾರು ಕೊಡಕ್ ಹೋಗ್ತಾರೆ ಗೊತ್ತಿದ್ರೆ? ಇವಳಿಂತ ಮನೆಯಾಳಿಂತ ಯಾರಿಗ್ ಗೊತ್ತು? ಗೊತ್ತಿದ್ರೆ ನಾನ್ ಕೊಡ್ತಿದ್ನ? ಹೇಳು. ಅದ್ ಸರಿ, ನನ್ ಗಂಡ ನನ್ಗೆ ಹೊಡೆದಿದ್ ನಿನ್ಗೆ ಹೆಂಗ್ ಗೊತ್ತಾತೆ? ಅಯ್ಯೋ ಮೂಲೆ ಮನೆ ಮಾದೇವಿ ಗಿರ್ಜಾಕುಂಗೆ ಹೇಳ್ತಾ ಇದ್ಲು, ನಾನು ಅದನ್ನ ಕೇಳಿಸಂಡೆ. ಆಮೇಲೆ ಗಿರ್ಜಾಕುಗೆ ಹೇಳಿ ಆಮೇಲೆ ರಂಗಕ್ಕಂತ ಹೋಗ್ತಾ ಇದ್ಲು ಹೇಳಕ್ಕೆ. ಅಯ್ಯೋ ಸ್ವಲ್ಲ ಅಡ್ಗ, ಆ ಕಿತ್ತೋದ್ ಮುಂಡೆ ಇಂಥವನೇ ಕಾಯ್ತಾ ಇರ್ತಾಳೆ. ಇಂಥವೇನಾರು ಸಿಕ್ಕಿಬಿಟ್ರು ಸಾಕು, ಒಂದು ಕೇಳಿ ಜೋಡಿಸ್ಕೊಂಡು ಇಡೀ ಊರ್ಗೆ ಡಂಗೂರ ಸಾರ್ಕೊಂಬತ್ತಾಳೆ. ಆ ಮೂಲೆ ಮನೆ ಮಾದೇವಿದು ಬರೀ ಇಂಥ ಕೆಲ್ಸನೇ. ಅಯ್ಯ ಒಂದು ಕೇಳಲ್ಲ ಕಣಜಿ, 4 ಸೇರ್ಸಂಡ್ ಹೇಳ್ತಾಳು ಅವಳು. ಗಿರಿಜಕ್ಕಂತ ಹೇಳದ್ ನೋಡ್ಬಿಟ್ರೆ ನಾನ್ ದೊಡ್ಡರಂಗಜ್ಜಿಗೆ ಏನತ್ತಪ್ಪ ಅಂತ ಎದ್ನೋ ಬಿದ್ನೋ ಅಂತ ಓಡಿ ಬಂದೆ. ನೀ ನೋಡ್ರೆ ಇಲ್ಲೇ ಗುಂಡ್ಕಲ್ ಕೂತಿದ್ಯಾ? ಅಯ್ಯೋ ಬಾಯಿ ಬತ್ತೋಗ, ಊರಲ್ಲೆಲ್ಲ ಏನೋ ಹೇಳ್ಕೊಂಬತ್ತಾಳ ಗೊತ್ತಾಜಿ ಮಾದೇವಿ. ನಾಗಣ್ಣ ದೊಡ್ಡರಂಗಜ್ಜಿಯ ಜುಟ್ಟಿಡ್ಕೊಂಡು ದರ ನೆಲ್ದಾಡ್ಕೊಂಡು ನೆನಸ ದಾರಿದ ನಾಯಿ ಹೊಡೆದೈತೆ. ದೊಡ್ಡರಂಗಜ್ಜಿಗೆ ದೊಣ್ಣೆ ತಾಂಡು ಕೈಗೆ ಕಾಲಿಗೆ ಸೊಂಟಗೆಲ್ಲ ಹೊಡೆದೈತೆ. ಆ ಒಜ್ಜಿಗೆ ನಡೆಯಕ್ಕಾಗದಲ್ಲಿ ಮನವಳಿಕೆ ತೊಳ್ಕೊಂಡು ಹೋತು. ಆ ಒಜ್ಜಿ ಸೊಂಟ ಗಂಟೆ ಮುರಿದು ಹೋಯ್ತಾನೋ, ಆ ಒಜ್ಜಿ ಎದ್ದಿರೋದೇ ಡೌಟು ಅಂತವ. ಊರಲ್ಲೆಲ್ಲ ಡಂಗೂರ ಸಾರ್ಕೊಂಬತ್ತವಳೆ ಮೂಳೆ ಮನೆ ಮಾದೇವಿ. ಅಯ್ಯೋ ಸ್ವಲ್ಲ ಅಡ್ಗ ನೋಡು, ಒಂದು ಕತ್ತು ಸೇರಿಸಂಡು ಹೆಂಗ್ ಹೇಳ್ಕೊಂಬತ್ತಾನ ಊರಲ್ಲವ. ಜನ ಏನಂತ್ಕಂತಾರೆ, ನಿಜ ಅನ್ಕೊಳಲ್ವಾ? ಅವಳು ತಗೊಳಕ್ ಕೇಳಿ ನನ್ ಕೈ ಸರಿಯಾಗಿ ಯಾವಲ್ಲಲ್ವಾ, ಅವಳು ಸರಿಯಾಗಿ ಇಳಿಸ್ತೀನಿ ಮಾದೇವಿಗೆ. ಇಷ್ಟಕ್ಕೆಲ್ಲ ಕಾರಣ ಆ ಮನೆಯಾಳಿ ಲಕ್ಷ್ಮಿ. ನನ್ ಕೈಗೆ ಅವಳು ಸಿಕ್ಬಿಟ್ರೆ ಅವಳು ಇಟ್ಕೊಂಡು ನಾಯಿ ಹೊಡೆದ್ಬಿಡ್ತೀನಿ. ಸರಿ ಕಣಜಿ, ನಾನಿನ್ ಬರ್ತೀನಿ. ಅರ್ಧ ಬಾದ ಅಡಿಗೆ ಮಾಡಿಕ್ ಬಂದಿದ್ದೀನಿ. ದೊಡ್ಡರಂಗಜ್ಜಿಗೆ ಏನಂತವ ಬಿದ್ದಂಬೇಳೆ ಓಡಿ ಬಂದೆ ನೋಡೋಣ ಅಂತವ. ಅಯ್ಯೋ ದೇವ್ರೆ, ಇಷ್ಟು ವರ್ಷದಿಂದ ಕಾಪಾಡ್ಕೊಂಡ್ ಘನತೆ ಗೌರವ ಎಲ್ಲ ನೀರ್ಪಾಲ್ ಮಾಡಿ ಹಾಕ್ಬಿಟ್ಟಲ್ಲಪ್ಪ ಲಕ್ಷ್ಮಿ. ದೊಡ್ಡರಂಗಜ್ಜಿ ಅಂದ್ರೆ ಒಂದ್ ಬೆಲೆ ಇತ್ತು ಊರಾಗೆ. ಈಗ ಇವಳು ಬೇರೆ ಮಾದೇವಿ ಎಲ್ಲಾರ್ಗು ಡಂಗೂರ ಸಾರ್ಕೊಂಬತ್ತವಳೆ. ಇದೆಲ್ಲ ಗೊತ್ತಾರ ಜನ ನನ್ ಗೌರವ ಕೊಡ್ತಾರ, ನಂಗ್ ಮರ್ಯಾದೆ ಕೊಡ್ತಾರ, ನನ್ ಬಗ್ಗೆ ಏನ್ ಮಾತಾಡ್ಕೊಂತಾರೆ? ದೊಡ್ಡರಂಗಜ್ಜಿ ಸವಿತಾ ಬಾರೆ. ಆ ಮೂಲೆ ಮನೆ ಮಾದೇವಿ ನಿಜವಾಗಿ ಆ ಲಕ್ಷ್ಮಿಗೆ 2 ಲಕ್ಷ ರೂಪಾಯಿ ಕೊಟ್ಟಿದ್ಯಂತೆ. ಅವಳ ತಾಂಡೆಲ್ಲ ಹೋಯಂತೆ. ಅಲ್ಲ ಕಣಜಿ, ಅವಳ ಬಗ್ಗೆ ಗೊತ್ತಿದ್ದು ನೀನ್ ಕೊಟ್ಟಿದ್ಯಲ್ಲಜ್ಜಿ. ಅಷ್ಟಾರು ಗೊತ್ತಾಗಲಿವನಜ್ಜಿ ಅವಳ ಬುದ್ಧಿ ನಿನಗೆ. ಅದು ಗೊತ್ತಾಗಿ ನಾಗ ಹಿಡ್ಕೊಂಡು ನಿನ್ನ ನಾಯಿ ಹೊಡೆದಂಗ್ ಹೊಡಿತಂತೆ. ಹಂಗಂತ ಮೂಲೆ ಮನೆ ಮಾದೇವಿ ಹೇಳ್ತಾ ಇದ್ಲು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಸ್ವಲ್ಲ ಅಡ್ಗ, ಇಡೀ ಊರಿಗೆ ಡಂಗೂರ ಸಾರ್ಕೊಂಬತ್ತವಳಲ್ಲಪ್ಪ. ನಾನು ಯಾರು ನೋಡಿಲ್ಲ, ಹೊಡೆದಿದ್ದ ಯಾರಿಗೂ ಗೊತ್ತಾಗಲ್ಲ ಅಂತ ನಾ ತಿಳ್ಕೊಂಡ್ರೆ ಹೋಗಿ ಹೋಗಿ ಮೂಲೆ ಮನೆ ಮಾದೇವಿ ಗೊತ್ತಾಗತ್ತೆ. ಅವಳು ನೆಗದಿದ್ದೋಗ ಎಲ್ಲಾರ್ಗು ಸಾರ್ಕೊಂಬತ್ತವಳೆ. ಅಯ್ಯೋ ದೇವ್ರೆ, ಇದೇನ್ ದೊಡ್ಡರಂಗಜ್ಜಿ ಮಕ ಹಿಂಗ್ ಉತ್ಕೊಂಡೈತೆ. ಅಯ್ಯೋ ನೀನ್ ನೋಡಕ್ ಆಗ್ತಾ ಇಲ್ವಜ್ಜಿ, ಹೋಗಿ ಹೋಗಿ ಅಂತ ಕೆಲಸ ಮಾಡ್ಕೊಂಡಜ್ಜಿ. ಆ ಮನೆಯಲ್ಲಿ ಅವ್ರಿಗೆ ಯಾಕಾಗಿ ದುಡ್ಡು ಕೊಡಕ್ ಹೋದೆ? ಇದೇ ಅಜ್ಜಿ ನಾಗಣ್ಣ ಹಿಂಗ್ ಹೊಡೆದಜ್ಜಿ ನಿನಗೆ ಪಾಪ ಕಣಜ್ಜಿ, ನೋಡ್ರಿ ಅಯ್ಯೋ ಸುತ್ತರಜ್ಜಿ. ಅಯ್ಯೋ ಏನ್ ಮಾಡಂ ಬಾರೆ ಸರಿತಾ, ನನ್ನ ಹಣೆ ಬರ, ನನ್ ಗ್ರಾಚಾರ. ಅಜ್ಜಿ ದೊಡ್ಡರಂಗಜ್ಜಿ, ಇದ್ಯಾಕೆ ಗೌರಿ ಹಿಂಗ್ ಓಡ್ ಬರ್ತದೆ? ನಿಧಾನಕ್ಕೆ ಬಾರೆ. ಅಜ್ಜಿ ಆ ಕಳ್ಳವಡಿ ಲಕ್ಷ್ಮಿ ಎಲ್ಲಿದ್ದಾಳೆ ಅಂತ ಗೊತ್ತಾತು. ಏನಂದೆ?
ಆ ಕಳ್ಳಿ ಎಲ್ಲಿದ್ದಾರೆ ಅಂತ ಗೊತ್ತಾತ? ಹೂ ಕಣ್ ದೊಡ್ಡರಂಗಜ್ಜಿ, ನಮ್ಮ ಅಣ್ಣನವ ನಮ್ಮ ಅಚ್ಚನ್ನು ಬೆಂಗಳೂರಲ್ಲಿ ಇದಾರಲ್ಲ ಅದೇ ಏರಿಯಾದಲ್ಲಿ ನೋಡಿರಂತೆ. ಇವಳು ನಮ್ಮ ಅಣ್ಣಾರನ್ನ ನೋಡಿ ನೋಡ್ದಳಂಗೆ ಬರಬರ ನೋದ್ಲಂತೆ. ಅದಕ್ಕೆ ನಮ್ಮ ಅಣ್ಣ ಈಗ ಫೋನ್ ಮಾಡಿದ್ರು, ಇದೇನಿದು ನಿಮ್ಮೂರ್ ಲಕ್ಷ್ಮಿ ಹಂಗೆ ಇಲ್ಲಿ ಯಾರೋ ಒಬ್ರು ಹೋದ್ರು, ಲಕ್ಷ್ಮಿ ಬೆಂಗಳೂರಿಗೆ ಬಂದವಳ ಅಂತ ಕೇಳಿರು. ಅದಕ್ಕೆ ನಾನು ಹಿಂಗಿಂಗ್ ಕಾರಣ ದೊಡ್ಡರಂಗಜ್ಜಿ ಯಾಮಾರ್ಸಿ ಎಳ್ಳಷ್ಟು ಹೊಡ್ಕೊಂಡ್ ಬಂದವಳೆ ಊರ್ ಬಿಟ್ಟು. ಅವ್ರದ್ದು ಎಲ್ಲಿ ಮನೆ ಏನಂತ ಸ್ವಲ್ಪ ಹುಡುಕಿ ತಿಳ್ಕ, ಏನಾರು ಮನೆ ಎಲ್ಲಿ ಅಂತ ಗೊತ್ತಾರೆ ದೊಡ್ಡರಂಗಜ್ಜಿ ದಡಿತಾ ಬರ್ತಾರಂತ ಹೇಳಿದೀನಿ. ಆಹಾ, ಎಂತ ಸಿಹಿ ಸುದ್ದಿ ತಂದೆ ಗೌರಿ. ಎಲ್ಲಾ ಕಳ್ಳ ಹುಡಿ ನನ್ನ ಹತ್ರನೇ ಬಂದು ನಾರ್ ಕಾಡ್ಕೊಂಡು ಮಸ್ಲೆ ಕಣ್ಣೀರ್ ಹಾಕೊಂಡು ನನ್ನೇ ಮರಳು ಮಾಡಿ ನನ್ನ ಹತ್ರ ಎಳ್ಳಷ್ಟು ಹೊಡ್ಕೊಂಡೋಗಿ ಬೆಂಗಳೂರಲ್ಲಿ ಮಜಾ ಮಾಡ್ತಾ ಇದೀಯಾ. ನೀನ್ ಎಲ್ಲಿದೆ ಅಂತ ಒಂದ್ ಇಷ್ಟು ಸುಳು ಸಿಗ್ಲಿ ಲೌಡಿ ನೀನ್ ಬಂದು ಜುಟ್ಟಿಡ್ಕೊಂಡು ಮೆಜೆಸ್ಟಿಕ್ ಒಳಗೆ ಮಾರ್ಕೆಟ್ ಒಳಗೆ ಕಲಾಸಿ ಪಾಳ್ಯದೊಳಗೆ ಇಟ್ಕೊಂಡು ದರ ನೆಡ್ಕೊಂಡು ನಾಯಿ ಹೊಡೆದಾಗ ಹೊಡಿಲಿಲ್ಲ. ನನ್ನ ಹೆಸರು ದೊಡ್ಡರಂಗಜ್ಜಿನೇ ಅಲ್ಲ. ತಾಯಿ ನನ್ನವ್ವ ಕರಿಯವ್ವ, ಆ ಮನೆಯಾಳೆ ಎಲ್ಲ ಇದ್ರು ನನ್ನ ಕೈ ಸಿಗಂಗ್ ಮಾಡು. ನಿಂಗೆ ಎಡೆ ಮಾಡಿ 5,000 ರೂಪಾಯಿ ಉಂಡಿಗೆ ಹಾಕ್ತೀನಿ. ದೊಡ್ಡರಂಗಜ್ಜಿ, ಗೌರಿ ಅಜ್ಜಿ, ನಿನಗೊಂದು ಗುಡ್ ನ್ಯೂಸ್ ಕಣಜ್ಜಿ. ಆ ಲಕ್ಷ್ಮಿ ಎಲ್ಲಿದ್ದಾಳೆ ಅಂತ ಗೊತ್ತಾತ್ ಕಣಜ್ಜಿ. ನಮ್ಮ ಅಣ್ಣ ನೋಡ್ಕೊಂಡ್ ಬಂದಾರ ಅವಳ ಮನೆಯ. ಹೌದೇನೆ, ನಡಿ ಹಂಗಾರೆ ಇವೆಲ್ಲ ಬೆಂಗಳೂರಿಗೆ ಹೋಗ್ಬಿಡೋಣ. ನಾನು ಒಬ್ಳಿಗೆ ಗೊತ್ತಾಗಲ್ಲ ಹೋದು, ನೀನಿದ್ರಂದಿಷ್ಟು ನನಗೆ ಸರಿ ಆಗುತ್ತೆ. ಹೋಗ ನಡಿ. ಆಮೇಲೆ ಮನೆಗಿನ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗ್ಬಿಟ್ಟಳು. ಸರಿ ಕಣಜ್ಜಿ, ಹಂಗಾರೆ ಬೇಗ ಹೊರಡು, ನಾನು ಹೊಡ್ತೀನಿ. ಬಸ್ ಹೋಗ್ಬಿಡೋಣ. ಮೆಜೆಸ್ಟಿಕ್ ಅಲ್ಲಿ ನಮ್ಮ ಅಣ್ಣ ಇರ್ತಾರಂತೆ, ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಯಪ್ಪ, ಚಿಪ್ಟರಿಂದ ಇಲ್ಲಿ ಬರೋದಕ್ಕೆ ಬಸ್ಸಲ್ಲಿ ಸೊಂಟನ ಹಿಡ್ಕೊಂಡಂಗ ಆಗ್ಬಿಟ್ಟೆ. ನಿಮ್ಮ ಅಣ್ಣ ಎಲ್ಲಿದ್ದ ನೋಡೆ, ಅಲ್ಲೇ ನಿಂತವನಲ್ಲ. ಅಣ್ಣ, ಓ ಈಗ ಬಂದನವ, ಚೆನ್ನಾಗಿದ್ಯಾ ದೊಡ್ಡರಂಗಜ್ಜಿ? ನೀನ್ ಚೆನ್ನಾಗಿದ್ಯಾ? ಅಯ್ಯೋ ಚೆನ್ನಾಗಿರೋದಂಗಿರ್ಲಿ, ಫಸ್ಟ್ ಆ ಕಳ್ಳೋಡ್ ಎಲ್ಲೋಳ ಅಂತ ತೋರಿಸ್ ನಡಿ. ಹಾ ಬರ್ರಿ, ಆಟೋದಲ್ಲಿ ಹೋಗೋಣ. ನೋಡ್ ದೊಡ್ಡರಂಗಜ್ಜಿ, ಅದೇ ಮನೆ. ಓ ಅದೇ ಮನೆಯಾ? ಇರು ಮಾಡ್ತೀನಿ. ಯಾರಿದ್ದೀರಮ್ಮ ಒಳಗೆ? ಯಾರು? ನಾನು ಮನೆ ಓನರು. ಅಚ್ಚಕ್ ಬರಮ್ಮ ಇಲ್ಲಿ ಸ್ವಲ್ಪ. ಓನರ ಬಾಡಿಗೆ ಕಟ್ಟಿದ್ದೀನಲ್ಲ, ಅದ್ಯಾಕ್ ಬಂದ್ರು? ಹಾ ದೊಡ್ಡರಂಗಜ್ಜಿನ ಏನೇ ಶಾಕ್ ಆಯ್ತಾ? ಶಾಕ್ ಆಗ್ಲಿಂದ ತಾನೇ ನಾನು ಹುಡುಕಿ ಬಂದಿದ್ದ ಇಲ್ಲಿಗೆ. ಏನೇ ಕಳ್ಳ ಹುಡಿ ನನ್ನ ಹತ್ರ ಬಂದು ಹೊತ್ತು ಕರೆದು ನಾಡ್ಕಾಡಿ ನನ್ನ ತಲೆ ಮೇಲೆಲ್ಲ ಕೈ ಇಕ್ಕಿ ದುಡ್ಡು ವಾಪಸ್ ಕೊಡ್ತೀನಿ ಕಣಜಿ, ತಿಂಗಳ ಕಟ್ಕೊಂಡು ಹೋಗ್ತೀನಿ ಅಂತ ನಾಡ್ಕಾಡಿ, ನನ್ನ ತಾಯಿ ಸಮಾನ ಕಣಜಿ, ನನ್ನ ಪಾಲಿನ ದೇವ್ರ ಕಣಜಿ ಅಂತ ನಾಡ್ಕಾಡಿ, ನೀನ್ ಕೊಡ್ಲಿಲ್ಲ ಅಂದ್ರೆ ನನ್ ಕಿಡ್ನಿ ಎಲ್ಲ ಮಾರ್ಬೇಕಾಗತ್ತ ಕಣಜಿ ಅಂತ ನಾಡ್ಕಾಡಿ ನನ್ನೇ ಮರಳು ಮಾಡಿ 2 ಲಕ್ಷ ರೂಪಾಯಿ ಹೊಡ್ಕೊಂಡು ಬೆಂಗಳೂರು ಬಂದಿದ್ಯಲ್ಲ, ನೀನ್ ಎಂತ ಕಿತ್ತೋದಳು ನೀನು. ಇಲ್ಲ ಕಣಜಿ, ನಾನೇನು ಊರ್ ಬಿಟ್ಟು ಬಂದಿಲ್ಲ ಕಣಜಿ. ನನ್ನ ಫ್ರೆಂಡ್ ದುಡ್ಡು ಕೊಟ್ಟವನಂತ ಬಂದಿದ್ದೆ ಕಣಜಿ. ನಾಳೆಗೆ ಊರಿಗೆ ಬರೋಣ ಅಂತ ಅನ್ಕೊಂಡಿದ್ದೆ. ಎಲ್ಲಾ ಕಳ್ಳ ಹುಡಿ ಮುಚ್ಚೆ ಬಾಯಿ ಸಾತ್ನ. ನನ್ನ ಹತ್ರ ನಾಡ್ಕಾಡಕ್ ಬತ್ತೀಯಾ? ಮತ್ತೆ ಅದ್ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಅದ್ಯಾಕೆ ಮತ್ತೆ ನನಗೆ ಹೇಳ್ದಂಗೆ ಬಂದಿದ್ಯಾ? ಬೆಳಗ್ಗೆ ಯಾಕೆ ಮನೆ ಬೀಗ ಹಾಕಿ ಬಂದಿದ್ಯಾ? ನನ್ನ ಹತ್ರನೇ ನಾಡ್ಕಾಡಕ್ ಬರ್ತಾ ಇದೀಯಾ? ಆ ಏನ ಪಾಪ ಹೆಣ್ಣಂಗ್ಸು ಕಷ್ಟದವಳೆ ಕಟ್ಕೊಂಡು ಹೋಗ್ತಾರ ಪಾಪ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಾದ ಚೀಟಿ ಹಾಕೊಟ್ರೆ ನನಗೆ 3 ನಾಮ ಇಕ್ಬಿಟ್ಟು ಬೆಂಗಳೂರು ಬಂದಿದ್ಯಲ್ಲ ನೀನು. ಇನ್ ಎಂತಳ ಇದ್ದಳು ಅದ್ ನನ್ ಗಂಡು ಗೊತ್ತಾಗಿ ಹಿಡ್ಕೊಂಡು ನಂಗೆ ನಾಯಿ ಹೊಡ್ದವನೆ. ಊರದ ಮರ್ಯಾದೆ ಹೋಯತೆ. ನನ್ ದೊಡ್ಡರಂಗಜ್ಜಿ ಗಂಡು ಗೊತ್ತಾದಂಗ ವ್ಯವಹಾರ ಮಾಡಿಲ್ಲ ಅಂತ ಅಂದ್ಬಿಟ್ಟು ಊರದ ಜನ ಮಾತಾಡ್ಕೊಂತವ್ರೆ. ಇದಕ್ಕೆಲ್ಲ ಕಾರಣ ನೀನೇ. ನಿನ್ನ ಇವತ್ ಮಾತ್ರ ಸುಮ್ನೆ ಬಿಡಲ್ಲ. ಇಲ್ಲ ನಾನು ಕೊಟ್ಟಿದ್ದ 2 ಲಕ್ಷ ರೂಪಾಯಿ ದುಡ್ಡು ತಗೊಂಬರಿಗೆ ಒಳಕ್ ಹೋಗಿ. ಇಲ್ಲ ಕಣಜಿ, ಎಲ್ಲ ಖರ್ಚಾತ್ ಕಣಜಿ. ಏನಂದೆ? 2 ಲಕ್ಷ ರೂಪಾಯಿನೂ 2 ತಿಂಗಳ ಖಾಲಿ ಮಾಡಾಕ್ತಾ? ಅಯ್ಯೋ ನೀನ್ ಸೊಲ್ಲ ಅಡ್ಗ. ಏನ್ ಮಾಡ್ದೆ ದುಡ್ಡನ್ನಲ್ಲವ? ಏನೇ ಮಾಡ್ದೆ ಮನೆಯಲ್ಲಿ ದುಡ್ಡನ್ನಲ್ಲವ? ಏನ್ ಮಾಡ್ದೆ ದುಡ್ಡನ್ನಲ್ಲವ? ಯಾರ ಬಾಯಿತ್ತೆ? ಅದಿ ಹೊಡಿಬೇಡ ಕಣಜಿ, ತಪ್ಪಾತ್ ಕಣಜಿ. ತಪ್ಪು ಮಾಡೋದಕ್ಕೆ ಕಣೆ ಹೊಡಿತಾರದು. ಏನೋ ಹೋಗ್ಲಿ ಪಾಪ, ಕಷ್ಟದೊಳೆ ಅಂತ ಕೊಟ್ರೆ ಇಂಥ ಕೆಲಸ ನಾನು ಮಾಡಿದ್ದೀನಿ ಮನೆಯಲ್ಲಿ. 2 ಲಕ್ಷ ರೂಪಾಯಿ ನಿಂಗೆ ನೀರು ಕುಡಿದಿದೆಯಲ್ಲ, ಈಗ ಏನಂತ ಹೇಳ ನನ್ನ ಮನೆಯವರಿಗೆ? ಚೀಟಿ ಹೆಂಗ್ ಕಟ್ಟಣ? ತಿಮ್ಮನವ್ರಿಗೆ ಹೆಂಗ್ ಮಕ್ಕ ತೋರ್ಸೋಣ? ಏನೇ ಮನೆಯಲ್ಲಿ? ಅದಿ ಹೊಡಿಬೇಡ ಕಣಜಿ, ನಿನ್ ಕೂಲಿ ನಾಳೆ ಮಾಡ್ಯಾರ ಸರಿ ತರ ತಿರ್ಸ್ತೀನಿ ಬಿಡಜಿ. ಓ ಕೂಲಿಯಾ? ನೀನ್ ಕೂಲಿ ಮಾಡೋದ್ ನಾನು ಕಂಡಿದ್ದೀನಿ. ಹಿಂಗೆ ನೀನ್ ಕೂಲಿಗಿರಿ ಮಾಡ್ಕೊಂಡು ಜೀವನ ಮಾಡಿದ್ರೆ ಬೇರೆ ಮನೆ ಯಾಕೆ ಕಾಳ್ ಮಾಡ್ತಿದ್ದೆ? ನೀನ್ ಕೂಲಿ ಮಾಡೋದ್ ಕಂಡಿಲ್ವಾ? ಯಾವ ತರ ಕೂಲಿ ಹೋಗಿದ್ಯಾ? ಕೂಲಿ ಅಂತ ಕೂಲಿಯ ನಡಿ, ನಾನು ಮಾಡ್ತೀನಿ. ಹೆಂಗುವ ದುಡ್ಡು ಇಸ್ಕೊಳಕ್ ಮುಂಚೆ ಯಾರು ದುಡ್ಡು ಕೊಟ್ಟಿಲ್ಲ ಅಂದ್ರೆ ನನ್ನ ಕಿಡ್ನಿ ಮಾರಿ ಅವಳಿಗೆ ಕೊಡ್ಬೇಕು ಕಣಜಿ, ವಿಧಿ ಇಲ್ಲ ಅಂತಿದ್ದಲ್ಲ. ನಡಿ, ನೀನ್ 2 ಕಿಡ್ನಿನೂ ಮಾರಿ ನಾನು 2 ಲಕ್ಷ ರೂಪಾಯಿ ತಗಂತೀನಿ. ಮಾಡ್ತೀನಿ ನಿನ್ಗೆ. ಹಾಯ್ ಸ್ನೇಹಿತರೆ, ಈ ವಿಡಿಯೋನ ಮಾಡಿರೋದು ಸುಮ್ಮನೆ ತಮಾಷೆಗೆ, ಯಾರು ಕೂಡ ಸೀರಿಯಸ್ ತಗೋಬೇಡಿ. ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ. ಎಷ್ಟೋ ಜನ ಈ ತರ ದುಡ್ಡನ್ನ ಇಸ್ಕೊಂಡು ನಂಬಿಸಿ ಮೋಸ ಮಾಡಿ ಓಡೋಗಿದ್ದಾರೆ. ದುಡ್ಡು ಕೊಟ್ಟವರು ಪಾಪ ಅವರು ಆ ಸಾಲನ ತೀರಿಸಿದ್ದಾರೆ. ಅದಕ್ಕೋಸ್ಕರ ಯಾರಿಗೇ ಆಗಲಿ ದುಡ್ಡು ಕೊಡುವಾಗ ಅವ್ರು ಹೆಂಗೆ ಏನು ದುಡ್ಡು ವಾಪಸ್ ಕೊಡ್ತಾರಂತ ಯೋಚನೆ ಮಾಡಿ ಕೊಡಿ. ಈಗ ಲಕ್ಷಾಂತರ ರೂಪಾಯಿ ಕೊಟ್ಟು ನಿಮ್ಮ ಮೇಲೆ ಎಳ್ಕೋಬೇಡಿ. ದುಡ್ಡು ಕೊಡೋಕೆ ಮುಂಚೆ ಹುಷಾರಾಗಿರಿ. ಒಬ್ರಿಗೊಬ್ರು ಆಗ್ಬೇಕು ನಿಜ, ಆದರೆ ಈ ಥರ ಮೋಸ ಮಾಡೋರಿಗೆಲ್ಲ ಕೊಟ್ಟು ನೀವು ನಿಮ್ಮ ಮೇಲೆ ಎಳ್ಕೋಬೇಡಿ. ಹುಷಾರಾಗಿರಿ.